1 ಗಂಟೆ ಮುಂಚೆ ಶಾಂತವಾಗಿದ್ದ ಪರಿಸರ, ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳು, ಮನೆಯ ಪಕ್ಕ ತಣ್ಣಗೆ ಹರಿಯುತ್ತಿದ್ದ ಸಣ್ಣ ಹೊಳೆ. ಆದರೆ ಸ್ವಲ್ಪ ಸಮಯದ ನಂತರ ಇಡೀ ಪ್ರದೇಶದ ಪರಿಸ್ಥಿತಿಯೇ ಬದಲಾಗಿತ್ತು. ಹೆಬ್ರಿ ಪ್ರದೇಶ ಕೇರಳದ ವಯನಾಡು ದುರಂತ ನೆನಪಿಸುವ ರೀತಿಯಲ್ಲಿ ಸರ್ವನಾಶವಾಗಿತ್ತು. ಮೇಘಸ್ಫೋಟ ತಂದ ದುರಂತದಿಂದ ಭೂಮಿ ಸರ್ವನಾಶವಾಗಿದೆ. ಜೀವನಕ್ಕೆ ಆಧಾರವಾಗಿದ್ದ ಜಾನುವಾರು ಕಣ್ಣ ಮುಂದಿಲ್ಲ. ನಿನ್ನೆ ಇದ್ದ ಚಿತ್ರಣ ಇಂದು ಬದಲಾಗಿದೆ. ಬಲ್ಲಾಡಿ ಗುಡ್ಡ ಪ್ರದೇಶದಲ್ಲಿ ಭಾನುವಾರ ಮಧ್ಯಾಹ್ನ ಭಾರೀ ಗಾಳಿ ಗುಡುಗು ಸಹಿತ ಮಳೆ ಸುರಿದಿದೆ. ಹೆಬ್ರಿ ಜಾಗದಲ್ಲಿ ಸಂಭವಿಸಿದ ಮೇಘಸ್ಫೋಟ ಮಾದರಿಯ ಜಲಪ್ರಳಯಕ್ಕೆ ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದ್ರಾಡಿ, ಕಬ್ಬಿನಾಲೆ ಸಹಿತ ಬಲ್ಲಾಡಿ ಗ್ರಾಮಗಳು ನಲುಗಿ ಹೋಗಿವೆ. ಬಹುತೇಕ ಜನವಸತಿ ಪ್ರದೇಶಗಳು ತತ್ತರಿಸಿ ಹೋಗಿವೆ. ಹಟ್ಟಿಯಲ್ಲಿದ್ದ ಜಾನುವಾರು, ಮನೆ ಅಂಗಳದಲ್ಲಿದ್ದ ಸ್ವತ್ತುಗಳು ಕಣ್ಮರೆಯಾಗಿದೆ. ಗೃಹ ಉಪಯೋಗಿ ವಸ್ತುಗಳು ಕೆಟ್ಟು ಹೋಗಿದೆ. ಭಾರೀ ಪ್ರವಾಹಕ್ಕೆ ಓರ್ವ ವೃದ್ಧೆ ಮೃತಪಟ್ಟಿದ್ದು, ಭಾರೀ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಕೃಷಿಕರೊಬ್ಬರಿಗೆ ಸೇರಿದ 5,000 ತೆಂಗಿನಕಾಯಿ, ಕೃಷಿ ಸಲಕರಣೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ವರಂಗ ಬಲ್ಲಾಡಿ ಸಂಪರ್ಕ ರಸ್ತೆ ಕಡಿತಗೊಂಡಿದೆ. ಹಲವು ಒಳ ರಸ್ತೆಗಳಿಗೆ ಹಾನಿಯಾಗಿದೆ. ಕಾಂತಾರಬೈಲು ಪರಿಸರದ 25ಕ್ಕೂ ಹೆಚ್ಚು ಜಾನುವಾರುಗಳು ಕಣ್ಮರೆಯಾಗಿವೆ. ದನ ಕರುಗಳು ಕಳೆದುಕೊಂಡ ಕೃಷಿಕರು ಬದುಕು ದುಸ್ತರವಾಗಿದೆ. ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈಶ್ವರನಗರದ ಹಂಸನೆಟ್ಟು, ಗುಡ್ಮಿಗುಂಡಿ, ವರಂಗ ಗ್ರಾಮದ ಅಡ್ಕ ಬಳಿಯ ಸುಮಾರು 200 ಎಕರೆಗೂ ಅಧಿಕ ಭತ್ತ ಕೃಷಿಯು ಹಾನಿಯುಂಟಾಗಿರುವುದರಿಂದ ಕೃಷಿಕರು ಕಂಗಾಲಾಗಿದ್ದಾರೆ. ಮೇಘಸ್ಫೋಟ ರೀತಿಯಲ್ಲಿ ಸುರಿದ ಮಳೆಗೆ ಒಮ್ನಿ ಕಾರು 200 ಮೀಟರ್ ದೂರಕ್ಕೆ ಪ್ರವಾಹದಲ್ಲಿ ತೇಲಿ ಹೋಗಿತ್ತು. ಕಾಂತಾರಬೈಲು ಗುಮ್ಮಗುಂಡಿ ನದಿಯಲ್ಲಿ ಉಂಟಾದ ಪ್ರವಾಹಕ್ಕೆ ಕೇರಳ ಮೂಲದ ಪ್ರಭಾಕರ್ ಅವರ ಬೈಕ್ ಪ್ರವಾಹದಲ್ಲಿ ಸುಮಾರು 100 ಮೀಟರ್ ದೂರದಲ್ಲಿ ಪತ್ತೆಯಾಗಿದೆ. ನೀರಿನ ರಭಸಕ್ಕೆ ಬೃಹದಾಕಾರದ ಬಂಡೆಕಲ್ಲೊಂದು ನೀರಿನಲ್ಲಿ ಕೊಚ್ಚಿ ಹೋಗಿ ಗದ್ದೆಯ ಮಧ್ಯಭಾಗದಲ್ಲಿ ಕಾಣಿಸುತ್ತಿರುವುದು ಅಚ್ಚರಿ ಮೂಡಿಸುತ್ತಿದೆ. ವರಂಗ, ಬಲ್ಲಾಡಿ, ಕಬ್ಬಿನಾಲೆ, ಅಡ್ಡ, ಚಂದುಗುಡ್ಡೆ, ಮುದ್ರಾಡಿ ಭಾಗದಲ್ಲಿ ಏಕಕಾಲದಲ್ಲಿ ಭಾರೀ ಮಳೆಯಾಗಿದೆ. ಕೆಲಕಿಲ ನದಿಯ ಉಪನದಿಗಳಾದ ಗುಮ್ಮಗುಂಡಿ, ಕಬ್ಬಿನಾಲೆ ನದಿಗಳು ಏಕಾಏಕಿ ನೀರಿನ ಏರಿಕೆ ಕಂಡುಬಂದಿತ್ತು. ಇದಕ್ಕೆ ಮೇಘಸ್ಫೋಟವೇ ಕಾರಣ ಎನ್ನಲಾಗಿದೆ. ಪ್ರಕೃತಿ ಮುನಿದರೆ ಮನುಕುಲದ ನಾಶ ಎನ್ನುವುದನ್ನ ಮೊದಲ ಬಾರಿಗೆ ಕಾರ್ಕಳ, ಹೆಬ್ರಿ ಭಾಗದ ಜನತೆಗೆ ಮನದಟ್ಟು ಮಾಡಿದೆ. ಇಷ್ಟು ವರ್ಷ ಕೇಳರಿಯಾದ ದುರಂತವೊಂದು ಪಶ್ಚಿಮ ಘಟ್ಟದ ತಪ್ಪಲಿನ ಈ ಭಾಗದಲ್ಲಿ ಸಂಭವಿಸಿದೆ.
ಇನ್ನು ಬನ್ನಿ ಏನಾಗ್ತದೆ ಬನ್ನಿ ಎತ್ತರ ಹೇಳಿದೆ ಬತ್ತೆ ಅಂದ್ರೆ ಬೇಡ ಅಂದ್ರೆ